ದಕ್ಷಿಣ ಕನ್ನಡದಲ್ಲಿ 1.5 ಇದೇ ಫಸ್ಟ್. ಮತ್ತೆ ಇದೇ ಫಸ್ಟ್ ಹೀಲಿಯಂ ಫ್ರೀ ಅಂತ ಇರೋದು ಹೊಸ ಟೆಕ್ನಾಲಜಿ ನಮ್ಮ SDM ಅಲ್ಲಿ ಫಸ್ಟ್. ನಮಗೆ ಎಷ್ಟು ಪೇಷಂಟ್ಗಳು ಕೂಡ ನಮ್ಮ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಮೊದಲ ಮಂಗಳೂರಿಗೆಲ್ಲ ಕಳಿಸ್ತಾ ಇದ್ರು, ಅಲ್ಲಿಯ ಇಮೇಜಸ್ ಅನ್ನ ಕಂಪೇರ್ ಮಾಡಿದಾಗ ಇಲ್ಲಿ ಇಮೇಜ್ ಕಂಪೇರ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ತುಂಬಾ ಒಳ್ಳೆ ಕ್ವಾಲಿಟಿ ಆಫ್ ಇಮೇಜ್ ಇದೆ ಅಂತ ಹೇಳ್ತಾರೆ. ಓಕೆ. ಯಾವುದೇ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದಾಗ ಗ್ರಾಮೀಣ ಆರೋಗ್ಯ ಸಂಸ್ಥೆಗಳಲ್ಲಿ ಚಿಕಿತ್ಸೆ ಸಿಗೋದು ಸಹಜ. ಆದರೆ ಅದೇ ರೀತಿಯಾಗಿ ಒಂದು ಮೇಜರ್ ಆಗಿ ಟ್ರೀಟ್ಮೆಂಟ್ ಬೇಕು, ಮೇಜರ್ ಆಗಿ ಯಾವುದೋ ಸ್ಕ್ಯಾನಿಂಗ್ ಆಗ್ಬೇಕಂತ ಹೇಳಿದಾಗ ನಾವೆಲ್ಲರೂ ಕೂಡ ಸಿಟಿಗೆ ಹೋಗಬೇಕಾಗಿತ್ತು. ಆದರೆ ಅದಕ್ಕೆಲ್ಲದೂ ಕೂಡ ಫುಲ್ ಸ್ಟಾಪ್ ಕೊಟ್ಟಿರುವಂಥದ್ದು ನಮ್ಮ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ನಿಮಗೆ ಆರ್ಥೋ ಬೇಕಾ, ಆಪ್ತೋ ಬೇಕಾ, ನ್ಯೂರೋ ಸರ್ಜನ್ ಬೇಕಾ, ಯಾವುದೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಒಂದು ಸ್ಪೆಷಲ್ ತಜ್ಞರಿಂದ ನಿಮಗೆ ಚಿಕಿತ್ಸೆ ಕೊಡುವಂತಹ ಸೌಲಭ್ಯ ಇಲ್ಲಿ ಸಿಗ್ತಾ ಇರುವಂಥದ್ದು. ಇದೀಗ ಒಂದು ಹೆಜ್ಜೆ ಮತ್ತಷ್ಟು ಮುಂದೆ ಹೋಗಿ ಇದೀಗ MRI ಸ್ಕ್ಯಾನಿಂಗ್ ಸೇವೆಯನ್ನು ಕೂಡ SDM ಕೊಡ್ತಾ ಇದೆ. ಹಾಗಾದ್ರೆ ಬನ್ನಿ ಈ MRI ಸ್ಕ್ಯಾನಿಂಗ್ ಸೇವೆ ಹೇಗೆ ಸಿಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಕಾರ್ಯ ನಡೆಯುತ್ತೆ ಎಲ್ಲವನ್ನ ನೋಡ್ಕೊಂಡು ಬರೋಣ. ಇದು SDM ಆಸ್ಪತ್ರೆಯ MRI ಕೇಂದ್ರ. ಇಲ್ಲಿ ಪೇಷಂಟ್ ಅಥವಾ ಪೇಷಂಟ್ ಪಾರ್ಟಿಗಳು ಬಂದು ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಇದೆ. TV ಸ್ಕ್ರೀನ್ ಕೂಡ ಇದೆ. ಇಲ್ಲಿ ಬಂದು ರೋಗಿಗಳ ಸಂಬಂಧಿಕರು, ಫ್ರೆಂಡ್ಸ್ ಯಾರು ಕೂಡ ಬಂದು ಇಲ್ಲಿ ವೇಟ್ ಮಾಡಬಹುದು. ಜೊತೆಗೆ ಅಲ್ಲಿ ರಿಜಿಸ್ಟ್ರೇಷನ್ ಕೂಡ ಇಲ್ಲೇ ಇರುತ್ತೆ. ಯಾವುದಾದ್ರೂ ಫಾರ್ಮ್ ಫಿಲ್ಲಿಂಗ್ ಏನೇ ಇದ್ರೂ ಕೂಡ ಇಲ್ಲಿ ಮಾಡ್ಕೋಬಹುದು. ಇದು MRI ಕೇಂದ್ರದ ಕನ್ಸೋಲ್ ರೂಮ್. ಇಲ್ಲಿ ಮುಖ್ಯವಾಗಿ ಒಂದು ಒಳಗಡೆ MRI ಮೆಷಿನ್ಸ್ ಇದೆ. ಇಲ್ಲಿ ಹೊರಗಡೆ ಕುತ್ಕೊಂಡು ಈ ಇಮೇಜಿಂಗ್ ಟೆಕ್ನಾಲಜಿಸ್ಟ್ ಹಾಗೇನೆ ಈಗ ನಮ್ಮ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ HOD ಆಗಿರುವಂತಹ ಇವರು ಕೂಡ ಹಾಗೇನೆ ಸೇರ್ಕೊಂಡು ಎಲ್ಲವನ್ನ ಅದನ್ನ ಡಯಾಗ್ನೋಸ್ ಮಾಡ್ತಿರ್ಬೋದು. ಅಂದ್ರೆ ಯಾವ ತರ ಏನು ಸಮಸ್ಯೆ ಇದೆ, ಅದು ರಿಸ್ಕ್ ಸಮಸ್ಯೆ ಇದೆಯಾ ಅಥವಾ ಏನೆಲ್ಲ ಪ್ರಾಬ್ಲಮ್ಸ್ ಎಲ್ಲವನ್ನು ಕೂಡ ಇಲ್ಲಿ ಸ್ಕ್ಯಾನಿಂಗ್ ಮಾಡುವಂತಹ ಕೆಲಸ ಈ ಒಂದು ಕನ್ಸೋಲ್ ರೂಮ್ ಅಲ್ಲಿ ಆಗುತ್ತೆ. ಈ SDM ನ MRI ಮಿಷಿನ್ ಈ ಒಂಥರ AAE ಇರುವಂತಹ ಮಿಷಿನ್. ಜೊತೆಗೆ ಒಳಗೆ ನೋಡ್ಬೋದು ಒಂದು ರೀತಿಯಾಗಿ ಮೇಲ್ಗಡೆ ಸ್ಕ್ರೀನ್ ಹಾಕಿದ್ದಾರೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಆ ಪೇಷಂಟ್ಗಳಿಗೆ ನಾವು ಒಂದು ಯಾವುದೋ ಒಂದು ಪರಿಸರದ ಮಧ್ಯೆ ಆಕಾಶವನ್ನು ನೋಡ್ತಾ ಇಲ್ಲಿ ಮಲಗಿದ್ದೀವಿ ಅನ್ನೋ ಫೀಲ್ ಬರೋ ತರ ಒಂದು ವ್ಯವಸ್ಥೆಗಳು ಕಲ್ಪಿಸಿರುವಂಥದ್ದು. ಜೊತೆಗೆ ಅವರಿಗೆ ಹೆಡ್ಫೋನ್ ಕೊಡ್ತಾರೆ, ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಸೊ ಯಾವುದೇ ಒಂದು ಬೇರೆ ಯಾವುದೇ ಅವರ ಯೋಚನೆ ಡೈವರ್ಟ್ ಆಗದ ರೀತಿಯಾಗಿ ಈ ಒಂದು MRI ಸ್ಕ್ಯಾನಿಂಗ್ ಸೇವೆಯನ್ನು ಕೊಡ್ತಾ ಇರುವಂಥದ್ದು. ಇನ್ನು ಮುಖ್ಯವಾಗಿ ಅನೇಕ ಮಂದಿ ಪೇಷಂಟ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನಾವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ಒಂದು SDM ಅಲ್ಲಿ ಈ ರೀತಿಗೆ ಒಂದು MRI ಸ್ಕ್ಯಾನಿಂಗ್ ಸೇವೆ ಬರುತ್ತೆ ಅಂತ. ಏನಾದ್ರೂ ಒಂದು MRI ಮಾಡ್ಬೇಕಂತ ಹೇಳಿದ್ರೆ ಅವರು ಹಾಸನಕ್ಕೋ, ಮಂಗಳೂರಿಗೋ, ಬೆಂಗಳೂರಿಗೂ ಹೋಗ್ಬೇಕಾಗಿತ್ತು. ಆದ್ರೆ ಈಗ ನಾವು SDMಗೆ ಬರುವಂತ ಒಂದು ಅವಕಾಶ ಸಿಕ್ಕಿದೆ. ನಿಜ ಕೂಡ ಈ ಒಂದು ಯೋಚನೆ ಮಾಡಿರುವಂತಹ ಹರ್ಷೇಂದ್ರ ಕುಮಾರ್ ಆಗಿರ್ಬೋದು, ಮಾತೃಶ್ರೀ ಹೇಮಾವತಿ ಹೆಗ್ಡೆ ಆಗಿರ್ಬೋದು, ಅದೇ ರೀತಿಯಾಗಿ ಡಾಕ್ಟರ್ D ವೀರೇಂದ್ರ ಹೆಗ್ಡೆ ಅವರಾಗಿರ್ಬೋದು, ಇವರ ಈ ಒಂದು ಯೋಚನೆಯಿಂದಾಗಿ ಈ ಒಂದು SDM ಅಲ್ಲಿ MRI ಸ್ಕ್ಯಾನಿಂಗ್ ಸೇವೆ ಸಿಕ್ಕಿದೆ. ನಿಜ ಕೂಡ ಅವರ ಸೇವಾ ಮನೋಭಾವಕ್ಕೆ ಇದು ಒಂದು ಸಾಕ್ಷಿಯಾಗಿರುವಂಥದ್ದು. ಇಂತಹ ಒಂದು ಸೇವೆಯನ್ನ ಯಾರಿಗೂ ಕೂಡ ಸೇವೆ ಕೊಡೋಕೆ ಅಸಾಧ್ಯ. ಅಂತಹ ಒಂದು MRI ಸ್ಕ್ಯಾನಿಂಗ್ ಸೇವೆಯನ್ನ ಗ್ರಾಮೀಣ ಭಾಗದ ಜನರು ಕೂಡ ಸಿಗ್ಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಈ SDM ಆಸ್ಪತ್ರೆಯಲ್ಲಿ MRI ಸ್ಕ್ಯಾನಿಂಗ್ ಸೇವೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಯಾರಿಗೆಲ್ಲ MRI ಬೇಕು ಅಂತ ಸಜೆಸ್ಟ್ ಮಾಡಿರ್ತಾರೋ ಅವರು ನೇರವಾಗಿ ಈ ಉಜಿರೆಯ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬರಬಹುದು. ಇದು MRI ಸ್ಕ್ಯಾನಿಂಗ್ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಪೇಷಂಟ್ನ ಸ್ಕ್ಯಾನಿಂಗ್ ಮಾಡ್ತಿರೋದಕ್ಕೆ ಲೈವ್ ಆಗಿ ತೋರಿಸಿರುವಂತಹ ದೃಶ್ಯ ಇದು. ಪೇಷಂಟ್ನ ಮಲಗಿಸಿ ಯಾವ ಥರ ಸ್ಕ್ಯಾನಿಂಗ್ ಮಾಡ್ತಾರೆ ಅನ್ನೋದಕ್ಕೆ. ಇದೀಗ MRI ಸ್ಕ್ಯಾನಿಂಗ್ ಸೇವೆ ಹೇಗೆ ವರ್ಕ್ ಆಗುತ್ತೆ, ಇಲ್ಲಿ ಯಾವ ರೀತಿಯಾಗೆಲ್ಲ ಪ್ರಿಕಾಷನ್ ತಗೋಬೇಕು ಎಲ್ಲವನ್ನ ಹೇಳೋಕ್ಕೋಸ್ಕರ ಈ ಒಂದು ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ನ HOD ಆಗಿರುವಂತಹ ಶರತ್ ಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ತೆ. ಓಕೆ, ಈ SDM ಆಸ್ಪತ್ರೆಯಲ್ಲಿ MRI ಬಂದಿರೋ ತುಂಬಾನೇ ಖುಷಿ, ಮತ್ತೆ ಎಲ್ಲರೂ ಕೂಡ ಒಂದು ವರದಾನ ಅಂತ ಹೇಳ್ಬೋದು. ಈಗ ನಿಮ್ಮಲ್ಲಿ ಕೇಳೋದ ಪ್ರಶ್ನೆ, ಈ MRI ಸ್ಕ್ಯಾನಿಂಗ್ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಇದು MRI ಅಂದ್ರೆ ಮ್ಯಾಗ್ನೆಟ್ ಮುಖಾಂತರ ನಾವು ಸ್ಕ್ಯಾನ್ ಮಾಡುವಂಥದ್ದು. ಅಂದ್ರೆ CT ಸ್ಕ್ಯಾನ್ ಅಂತ ಹೇಳಿದ್ರೆ ರೇಡಿಯೇಷನ್ ಇರ್ತದೆ, ಅದರಲ್ಲಿ ರೇಡಿಯೇಷನ್ ಇರುವುದಿಲ್ಲ, ರೇಡಿಯೇಷನ್ ಫ್ರೀ. ಮತ್ತೆ ಇದರಲ್ಲಿ ಏನು ಪ್ರಿಕಾಷನ್ ಏನಂದ್ರೆ ಇದು ಮ್ಯಾಗ್ನೆಟ್ ಅಂದ ಕಾರಣ ಪೇಷಂಟ್ ನಾವು ನೋಡ್ಕೊಳ್ಬೇಕಂದ್ರೆ ಇಂಪ್ಲಾಂಟ್ ಏನು ಇರಬಾರ್ದು, ಮೆಟಲ್ ಇರಬಾರ್ದು, ಫೇಸ್ ಮೇಕರ್ ಮತ್ತೆ ಹಲ್ಲಿಗೆ ಏನಾದ್ರು ಕ್ಲಿಪ್ ಹಾಕಿರ್ತಾರೆ ಡೆಂಚರ್ಸ್ ಅದಿರಬಾರ್ದು, ಮತ್ತೆ
ಏನಾದ್ರು ಸರ್ಜರಿ ಆಗಿರ್ತದೆ ಅವರಿಗೆ, Okay. ರಾಡ್ ಏನೋ ಇಂಪ್ಲಾಂಟ್ ಹಾಕಿರ್ತೇವೆ, ಅದು Okay. ಇರಬಾರ್ದು. ಈಗ ರೀಸೆಂಟ್ ಎಲ್ಲ ಟೈಟಾನಿಯಂ ಇಂಪ್ಲಾಂಟ್ ಹಾಕ್ತೇವೆ, ಅದು ಇದಕ್ಕೆ ಎಲ್ಲ suit ಸ್ಕ್ಯಾನ್ ಆಗುತ್ತೆ. ಮಾಡ್ತದೆ. ಓಕೆ ಓಕೆ ಪ್ರೀವಿಯಸ್ ಎಲ್ಲ ಒಂದು 10-15 ಇಯರ್ ಮುಂಚೆ ಎಲ್ಲ ಓಲ್ಡ್ ಎಲ್ಲ ಹಾಕ್ತಿದ್ರು, ಅದು ಮೆಟಲ್ ಸ್ಕ್ರೂ ಅಥವಾ ರಾಡ್ ಏನಾದ್ರು ಕೂಡ ಅಂತದೆಲ್ಲ ನಾವು ಅಂತ ಸ್ಕ್ಯಾನ್ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಅದು magnet, ಹೌದು, ಹೇಳ್ಕೊಳ್ತದೆ. ಓಕೆ. ಸೊ ಪೇಷಂಟ್ ಪಾರ್ಟಿಗಳು ಕೂಡ ಒಳಗೆ ಬಂದಾಗ ಅವ್ರ ಕೈಲಿ ವಾಚ್ ಆತರ ಏನು ಪೇಷಂಟ್ ಪಾರ್ಟಿಯನ್ನು ನಾವು ಅಲೋ ಮಾಡೋದಿಲ್ಲ. ನಾವು ಫಸ್ಟಿಗೆ ಸ್ಕ್ರೀನಿಂಗ್, ಇದರಲ್ಲಿ ಫಸ್ಟ್ ಆಗಿ 4 ಝೋನ್ ಅಂತ ಉಂಟು ನಮ್ಮದು ಓಕೆ ಇದರಲ್ಲಿ. ಓಕೆ ಓಕೆ ಒಂದು ಫಸ್ಟ್ ಝೋನ್ ಅಲ್ಲಿ ನಾವು ಪಬ್ಲಿಕ್ ಏರಿಯಾ ಅಂತ ಇರ್ತದೆ, ಸೆಕೆಂಡ್ ಝೋನ್ ಅಲ್ಲಿ ಪೇಷಂಟ್ ಸ್ಕ್ರೀನಿಂಗ್ ಏರಿಯಾ ಅಂತ. ಯಾವ್ದು ಪೇಷಂಟ್ ಅನ್ನು ನಾವು ಮೆಟಲ್ ಏನಾದ್ರು ಉಂಟಾ, ಮತ್ತೆ ಅವ್ರಿಗೆ ಏನೋ ಪ್ರೀವಿಯಸ್ ಸರ್ಜರಿ ಆಗಿದೆ, ನಾವು ಫುಲ್ ಅವರ ಹಿಸ್ಟ್ರಿ ಕಲೆಕ್ಟ್ ಮಾಡ್ತೇವೆ. ಅವ್ರಿಗೆ ಏನ್ ತೊಂದರೆ ಆಗ್ಬೋದು, ಪ್ರೆಗ್ನೆನ್ಸಿ ನಾವು ನೋಡ್ತೇವೆ. ಮತ್ತೆ ಅವರಿಗೆ ಅದೇ ಮೆಟಲ್ ಏನಾದ್ರು ಮುಂಚೆ ಸರ್ಜರಿ ಆಗಿದ್ರೆ ಅದ್ರ ಹಿಸ್ಟ್ರಿ ನೋಡ್ತೇವೆ, ಡಿಸ್ಚಾರ್ಜ್ ಸಮ್ಮರ್ ಇದ್ರೆ ಅದನ್ನು ನೋಡ್ತೇವೆ ನಾವು. ಮತ್ತೆ ಅವ್ರ ಸ್ಕ್ರೀನಿಂಗ್ ಮಾಡ್ತೇವೆ ನಾವು. ನಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಇದೆ, ಮೆಟಲ್ ಡಿಟೆಕ್ಟರ್ ಅಂತ ಇದೆ, ಅದ್ರಲ್ಲಿ ನಾವು ಅವರಿಗೆ ಮೆಟಲ್ ಡಿಟೆಕ್ಟರ್ ಸೇಮ್ ಲೈಕ್ ಈಗ ಏರ್ಪೋರ್ಟ್ ಅಲ್ಲಿ ಇರುತ್ತೆ ಅದೇ ತರ ಆ ತರನೇ ಇದೆ ಮೆಟಲ್, ಅದನ್ನ ನೋಡಿ ಡಿಟೆಕ್ಟರ್. ಮತ್ತೆ ಅವರನ್ನು ನಾವು ಡ್ರೆಸ್ ಚೇಂಜಿಂಗ್ ಮಾಡಿ, ಪೇಷಂಟ್ ಎಲ್ಲ ಡ್ರೆಸ್ ಚೇಂಜಿಂಗ್ ನಾವು ಬೇರೆನೆ ಗೌನ್ ಕೊಡ್ತೇವೆ ಇಲ್ಲಿ. ಅಂದ್ರೆ ಪೇಷಂಟ್ ಮೆಟಲ್ ಇರ್ತದೆ, ಚಿಕ್ಕ ಹುಕ್ಸ್ Buttons ಏನಿದ್ರು ಕೂಡ. ಇರ್ತದೆ, ಮತ್ತೆ ವೇಸ್ಟ್ ಇಲ್ಲದಿದ್ರೆ ಅದರಲ್ಲಿ ಪಟ್ಟಿ ಇರ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಹೀಟ್ ಜನರೇಟ್ ಆಗ್ತದೆ, ಎಲ್ಲಿ ಮೆಟಲ್ ಉಂಟು ಅಲ್ಲಿ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಅವರಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಮತ್ತೆ ಈ ಪ್ರೊಸೀಜರ್ ಅನ್ನು ಮಾಡ್ತೇವೆ. ಓಕೆ ಇದು ಝೋನ್ 4 ಅಂತ ಇದೆ. 4 ಝೋನ್ 3 ಅಲ್ಲಿ ನಾವು ಅವರ ಹಿಸ್ಟ್ರಿ ಎಲ್ಲ ಕಲೆಕ್ಟ್ ಮಾಡ್ತೇವೆ. ಓಕೆ ಅವರ ಹಿಸ್ಟ್ರಿ ಮತ್ತೆ ಅವರಿಗೆ ಚೆಕ್ ಲಿಸ್ಟ್ ಅಂತ ಕೊಡ್ತೇವೆ, ಅದ್ರಲ್ಲಿ ಟಿಕ್ ಹಾಕ್ಲಿಕ್ಕೆ ಇರ್ತದೆ. ಓಕೆ ಅದನ್ನೆಲ್ಲ ತೆಕ್ಕೊಂಡು ಮತ್ತೆ ಸ್ಕ್ಯಾನ್ ಮಾಡ್ತೇವೆ. ಸ್ಕ್ಯಾನ್ ಆಗುವಾಗ ಸಹ ಅಷ್ಟೇ ಅವರಿಗೆ ನಾಯ್ಸ್ ಇರ್ತದೆ ತುಂಬಾ ಸ್ವಲ್ಪ. ಮಿಷಿನ್ ಒಳಗಡೆ ಹೌದು, ಇದು ಕಂಪೇರ್ ಮಾಡಿದ್ರೆ ಓಲ್ಡ್ MRI ಗಿಂತ ತುಂಬಾ ಅಡ್ವಾನ್ಸ್ ಇದೆ. 1.5 ಟೆಸ್ಲಾ ಸಿಮೆಂಟ್ಸ್ನ ಹೊರತು ಹೀಲಿಯಂ ಫ್ರೀ ಅಂತ ಹೇಳಿ. ಓಕೆ ಅಂದ್ರೆ ಇದರಲ್ಲಿ ಹೀಲಿಯಂ ಕಮ್ಮಿ ಇರ್ತದೆ, 0.7 ಲೀಟರ್ ಮಾತ್ರ ಇರುವಂತದ್ದು. ಪ್ರೀವಿಯಸ್ ಮುಂಚೆ ಅಂತ ಹೇಳಿದ್ರೆ ಹೀಲಿಯಂ ಇರ್ತಿತ್ತು ಅದರಲ್ಲಿ. ಅಂದ್ರೆ ಮಿಷಿನ್ ಕೂಲ್ ಆಗ್ಲಿಕ್ಕೋಸ್ಕರ ಹೀಲಿಯಂ ಹಾಕ್ತಿದ್ರು. ಅದೇನಂತ ಹೇಳಿದ್ರೆ ಈ ನಾವೇನಾದ್ರೂ ಇನ್ಸಿಡೆಂಟ್ ಆಯ್ತು ಪೇಷಂಟ್ಗೆ ಏನಾದ್ರು, ಆಗ ನಾವು ಆ ಹೀಲಿಯಂ ಅನ್ನು ಪ್ರೆಸ್ ಮಾಡ್ಬೇಕು. ಹೀಲಿಯಂ ಕೊಂಚ್ ಬಟನ್ ಅಂತ ಇದೆ, ಅಲ್ಲಿ ಬಟನ್ ಒತ್ತಿದ್ರೆ ಆ ಹೀಲಿಯಂ ಎಲ್ಲ ಲಾಸ್ ಆಗ್ತದೆ ಪೇಷಂಟ್ ಅನ್ನು. ಆಗ ಮ್ಯಾಗ್ನೆಟ್ ಏನಾಗ್ತದೆ ರಿಲೀಸ್ ಆಗ್ತದೆ, ಆಗ ನಾವು ಪೇಷಂಟ್ ಅನ್ನು ತೆಗಿಬಹುದು. ಇಲ್ಲ ಅಂತ ಹೇಳಿದ್ರೆ ಅಂಟಿ ಇರ್ತದೆ, ಏನಾದ್ರು ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಅಂಟಿ ಇರ್ತದೆ. ಇದು ಆ ತರ ಅಲ್ಲ, ಇದು ಹೀಲಿಯಂ ಫ್ರೀ ಮಿಷಿನ್ ಅಂತದ್ದು. ಇಲ್ಲ ಏನಾದ್ರೂ ಆದ್ರೆ ಬಟನ್ ಇದೆ, ಅದು ಹೀಲಿಯಂ ಏನಾಗ್ತದೆ ಒಂದು ಸ್ಟೋರ್ ಆಗ್ತದೆ. ಇದರಲ್ಲಿ ಇರುದು ಅಷ್ಟೇ 7 ಲೀಟರ್ ಅಷ್ಟೇ ಇರುದು ಹೀಲಿಯಂ, 0.7 ಲೀಟರ್. ಏನಾಗ್ತದೆ ಅಂದ್ರೆ ಹೀಲಿಯಂ ಸಿಗುದಿಲ್ಲ. ಮತ್ತೆ ಹೀಲಿಯಂ 1 ಲೀಟರ್ಗೆನೆ 7,000 ಎಷ್ಟು ಇದೆ. ಒಮ್ಮೆ ಹೀಲಿಯಂ ಲಾಸ್ ಆದ್ರೆ ಒಂದು 80 lakh ಎಲ್ಲ ಬೇಕಾಗ್ತದೆ. ಮತ್ತೆ ಇನ್ಸ್ಟಾಲೇಷನ್ ಬೇಕಾಗ್ತದೆ ವಾಪಸ್. ಒಂದು 3 ಮಂತ್ ಸಿಗುದೇ ಇಲ್ಲ. ಮತ್ತೆ ಈಗ ಹೀಲಿಯಂ ಸಿಗ್ಬೇಕಾದ್ರೆ ಔಟ್ಸೈಡ್ ಕಂಟ್ರಿಯಿಂದ ಬರ್ಬೇಕು. ಈಗ ವಾರ ಎಲ್ಲ ಆಗ್ತಿದೆ, ಸಿಗ್ತಾನೆ ಇಲ್ಲ. ಫುಲ್ ಒಂದು 6 ಮಂತ್ ಶಟ್ ಡೌನ್ ಮಾಡ್ಬೇಕಾಗ್ತದೆ. ಬಟ್ ಇದು ಲೇಟೆಸ್ಟ್ ಟೆಕ್ನಾಲಜಿ. ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ 1.5 ಟೆಸ್ಲಾ ಇದೇ ಫಸ್ಟ್. ಮತ್ತೆ ಇದೇ ಫಸ್ಟ್ ಹೀಲಿಯಂ ಫ್ರೀ ಅಂತ ಇರೋದು ಹೊಸ ಟೆಕ್ನಾಲಜಿ. ನಮ್ಮ SDM ಅಲ್ಲಿ ಫಸ್ಟ್ ಹೀಲಿಯಂ ಫ್ರೀ. ಮತ್ತೆ ಇದು ನಾಯ್ಸ್ ಕೂಡ ಕಡಿಮೆ ಕಂಪೇರ್ ಮಾಡಿದ್ರೆ, ಬೇರೆ ಕಂಪೇರ್ ಮಾಡಿದಾಗ ನಾಯ್ಸ್ ಕೂಡ ಕಡಿಮೆ ಇದೆ. ಸೊ ಅದು ಕೂಡ ಹೆಡ್ಫೋನ್ ಹಾಕ್ತೀರಾ? ಹೌದು, ಹಾಕ್ತೇವೆ. ಅವರಿಗೆ ಸಾಂಗ್ಸ್ ಏನಾದ್ರು ಮ್ಯೂಸಿಕ್ ಏನಾದ್ರು ಮೈಂಡ್ ಡೈವರ್ಟ್ ಆಗುತ್ತೆ, ಏನೋ ಒಂದು 30 ಮಿನಿಟ್ಸ್ 20 ಮಿನಿಟ್ಸ್ ಸ್ಕ್ಯಾನ್ ಇರ್ತದೆ. ಸೊ ಕೆಲವರಿಗೆ ಹಾಕ್ತೀವಿ, ಕೇಳಿ ಪೇಷಂಟ್ ಹತ್ರ ಕೇಳಿ ನಾವು ಏನಾದ್ರು ಮ್ಯೂಸಿಕ್ ಹಾಕ್ಬೇಕಾ, ಕೆಲವು ಹಾಕಿ ಅಂತ ಹೇಳ್ತೇವೆ, ಆಗ ಹಾಕ್ತೀವಿ. ಇಲ್ಲದ್ರೆ ನಾಯ್ಸ್ ಬರ್ತದೆ ಅಲ್ಲ, ಮಲಗಿರ್ತಾರೆ ಕೆಲವರು. ಓಕೆ, ಕರೆಕ್ಟ್. ಈಗ ಇದು ಯಾವ ಏಜ್ ನವರು ಕೂಡ ಆಗುತ್ತಾ MRI, ಅಥವಾ ಏನಾದ್ರು ಈ ಏಜ್ ಇಂದ ಆಗಲ್ಲ, ಅಥವಾ ಜಾಸ್ತಿ ಏಜ್ ಅವರಿಗೆ ಆಗಲ್ಲ, ಪ್ರೆಗ್ನೆನ್ಸಿಗಳಿಗೆ ಆಗಲ್ಲ, ಆತರ ಏನಾದ್ರು ಇದೆಯಾ? ಪ್ರೆಗ್ನೆನ್ಸಿನವರಿಗೆ ಮಾಡ್ತೇವೆ. ಇನ್ನೇನು ರೇಡಿಯೇಷನ್ ಇಲ್ಲ ಅಂತ ಹೇಳಿದ್ರೆ ಅದು ನೋಡ್ಕೊಳ್ತೇವೆ, ಎಷ್ಟು ಮಂತ್ ಯಾವ ಮಂತ್ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ನಾವು ಮಾಡುವಂಥದ್ದು. ಮತ್ತೆ ಏಜ್ ಅಂತ ಹೇಳಿದ್ರಲ್ಲ, ಎಲ್ಲ ಏಜ್ನವರಿಗೆ ನಾವು ಮಾಡಬಹುದು MRI. ಅಂದ್ರೆ ಪೇಷಂಟ್ ಮಲಗಬೇಕು, ಅಂದ್ರೆ ಅವರು ಸ್ಟೇಬಲ್ ಆಗಿ ಮಲಗಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೆ. ರಿಪೀಟ್ ಮಾಡ್ಬೇಕಾಗ್ತದೆ. ಅಂದ್ರೆ ಸ್ವಲ್ಪ ಅಲ್ಲಾಡಿದ್ರು ಸಹ ಸ್ಕ್ಯಾನ್ ಕರೆಕ್ಟ್ ಬರೋದಿಲ್ಲ, ಕ್ಲಿಯರ್ ಆಗಿ ಬರೋದಿಲ್ಲ. ಯಾವುದರ ಸಮಸ್ಯೆಗೆ ಇಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ MRI ಅಲ್ಲಿ? ಮೈನ್ ಆಗಿ ಡಿಸ್ಕ್ ಪ್ರಾಬ್ಲಮ್ ಬರ್ತದೆ. ಬೆನ್ನು ನೋವು ಇದ್ದವರಿಗೆ, ಕುತ್ತಿಗೆ ನೋವು ಇದ್ದವರಿಗೆ, ಲಾಂಗ್ ಬ್ಯಾಕ್ ಇಂದ ಇರ್ತದೆ ಕುತ್ತಿಗೆ ನೋವು, ಸ್ಪೈನ್ ಎಕ್ಸ್ರೇ ಮಾಡಿರ್ತಾರೆ.
ಎಕ್ಸ್ರೇ ಏನು ಗೊತ್ತಾಗೋದಿಲ್ಲ ಅವರಿಗೆ. ನೆಕ್ಸ್ಟ್ ಅವರಿಗೆ MRI ಅಥವಾ CT ಮಾಡಿರ್ತಾರೆ, ಅದರಲ್ಲಿ ಸಹ ಗೊತ್ತಾಗಿರೋದಿಲ್ಲ. ಮತ್ತೆ ನೀ ಜಾಯಿಂಟ್ ನೋವು ಇರ್ತದೆ, ಮೊಣಕಾಲು ಮಂಡಿ ನೋವು ಅಂತ ಈಗ ತುಂಬಾ ಜನರು ಬರ್ತಾರೆ. ಆ ಮಂಡಿ ನೋವಿನವರಿಗೆ ಸಹ ನಾವು ಮಾಡ್ತೇವೆ. ಮತ್ತೆ ಮೈನ್ ಆಗಿ ಎಲ್ಲಿ ಕೂಡ ಬೆಳ್ತಂಗಡಿಯಲ್ಲಿ ಇಲ್ಲಿ ತಾಲೂಕಲ್ಲಿ ಇಲ್ಲ, ನಾವು ಮಂಗಳೂರಿಗೆ ಕಲಿಸ್ತಿದ್ದೇವೆ. ಅಂದ್ರೆ ಈಗ ಸ್ಟ್ರೋಕ್ ಪೇಷಂಟ್ ಅಂತ ಬರ್ತಾರೆ, ಸ್ಟ್ರೋಕ್ ಆಗಿ ಬರ್ತಾರೆ, BP ಜಾಸ್ತಿ ಆಗಿ ಸ್ಟ್ರೋಕ್ ಆಗಿ, ಆಗ CT ಸ್ಕ್ಯಾನ್ ಮಾಡ್ತೇವೆ, ಅದರಲ್ಲಿ ಗೊತ್ತಾಗುದಿಲ್ಲ. ಕೆಲವಂದ್ರೆ ಮೈನರ್ ಇದ್ರೆ ಗೊತ್ತಾಗುದಿಲ್ಲ, ಆಗ ವಿಂಡೋ ಪೀರಿಯಡ್ ಅಲ್ಲಿ ಇಲ್ಲಿ ಇರ್ತದೆ, ಆಗ ಗೊತ್ತಾಗುದಿಲ್ಲ. ಆಗ ನಾವು MRI ಮಾಡಿದ್ದೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಮತ್ತೆ ನ್ಯೂರೋ ಸರ್ಜನ್ ಕೂಡ ಇದ್ದಾರೆ, ಅವ್ರು ನೋಡ್ತಾರೆ ಮತ್ತೆ ಇಮೇಜ್ ಅನ್ನೆಲ್ಲ ನೋಡಿ ಆಗ್ಲೇ ಸರ್ಜರಿ ಏನ್ ಬೇಕು ಅದನ್ನೆಲ್ಲ ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ಸರ್, ಓಕೆ ತುಂಬಾ ಒಳ್ಳೆಯ ಇನ್ಫಾರ್ಮೇಶನ್ ಕೊಟ್ರಿ ನೀವು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇದೀಗ ಇಮೇಜಿಂಗ್ ಟೆಕ್ನಾಲಜಿಸ್ಟ್ ಆಗಿರುವಂತಹ ರೇಣುಕಾ ಪ್ರಸಾದ್ ಸರ್ ಇದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಈಗ ರೀಸೆಂಟ್ ಆಗಿ ಫುಲ್ ವರ್ಕ್ ಬಂದಿರ್ಬೋದು ನಿಮ್ಗೆ. ಒಂದು ವೀಕ್ಲಿ ಎಷ್ಟು ಜನ ಪೇಷಂಟ್ಸ್ ಬರ್ತಾರೆ ಇಲ್ಲಿಗೆ? ಡೈಲಿ ಅವರೇಜ್ ಒಂದು ಈಗ ಸದ್ಯಕ್ಕೆ ನಾವು ಹೊಸದಾಗಿ ಪ್ರಾರಂಭ ಆಗಿರೋದ್ರಿಂದ ಅವರೇಜ್ 5 to 10 ಪೇಷಂಟ್ಸ್ ಬರ್ತಾ ಇದ್ದಾರೆ ವೀಕ್ಲಿ ಪರ್ ಡೇ ಬರ್ತಾ ಇದ್ದಾರೆ. ಸೊ ಅಷ್ಟು ಅಗತ್ಯ ಇದೆ ನಮ್ಮ ಸದ್ಯಕ್ಕೆ ನಾವು ಇನ್ ಹೌಸ್ ಪೇಷಂಟ್ ಗಳನ್ನ ಮಾತ್ರ ತಗೊಳ್ತಾ ಇದೀವಿ. ಈಗ ನಮ್ಮ ಹೊರಗಡೆಯಿಂದ ಪೇಷಂಟ್ ದಿನಕ್ಕೆ 1-2 ಪೇಷಂಟ್ ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪೇಷಂಟ್ ಬರುವಂತ ಒಂದು ನಮ್ಗೆ ಅವಕಾಶ ಇದೆ. ಅಂದ್ರೆ ಇಷ್ಟು ದಿನಗಳ ಕಾಲ ಅವರೆಲ್ಲರೂ ಕೂಡ ಸಿಟಿಗೆ ಹೋಗ್ತಾ ಇದ್ರು. ಸೊ ಇನ್ನು ಮುಂದೆ ನಮ್ಮ ರೂರಲ್ ಏರಿಯಾದವರು ಕೂಡ ಇಲ್ಲಿ ಬಂದು, ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಏನಾದ್ರೂ ಸಡನ್ ಏನಾದ್ರೂ ಸ್ಟ್ರೋಕ್ ಆದ್ರೆ ಮತ್ತೆ ಕೆಲವೇನಾದ್ರೂ ಫ್ರಾಕ್ಚರ್ ಆದ್ರೆ ಅಷ್ಟು ದೂರಕ್ಕೆ ಜರ್ನಿ ಮಾಡೋದು ಕಷ್ಟ. ಒಂದು ಸ್ಪೈನ್ ಫ್ರಾಕ್ಚರ್ ಏನಾದ್ರೂ ಆದ್ರೆ, ಸ್ಟ್ರೋಕ್ ಆದ್ರೆ ಅಲ್ಲಿವರೆಗೆ ಜರ್ನಿ ಮಾಡ್ಬೇಕು. ಮತ್ತೆ ಹೆಚ್ಚಿನದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಬ್ರೈನ್ ಏನಾದ್ರು ಸ್ಟ್ರೋಕ್ ಆದ್ರೆ ಅದರಲ್ಲಿ ವಿಂಡೋ ಪೀರಿಯಡ್ ಅಂತ ಇರ್ತದೆ, ಗೋಲ್ಡನ್ ಅವರ್ಸ್. ಇಷ್ಟು ಸಮಯದ ಒಳಗಡೆ ನಾವು ಸೂಕ್ತ ಚಿಕಿತ್ಸೆ ಕೊಟ್ರೆ ಪೇಷಂಟ್ಗೆ ಶೀಘ್ರವಾಗಿ ಹುಷಾರಾಗುವಂತ ಚಾನ್ಸಸ್ ಹೆಚ್ಚಿರ್ತದೆ. ಮತ್ತೆ ಇಲ್ಲಿಂದ ನಾವು ಮಂಗಳೂರಿಗೆ ಹೋಗುವಾಗ ಕೆಲವು ಸಮಯಗಳಾಗ್ತದೆ, ಮತ್ತೆ ಅಲ್ಲಿ ಅವರಲ್ಲಿ ಸ್ಲಾಟ್ಗಳು ಸಿಗದೆ ಇರಬಹುದು, ತಪಾಸಣೆ ಮಾಡೋದು ಲೇಟ್ ಆಗ್ಬಹುದು, ಚಿಕಿತ್ಸೆ ಕೊಡೋದು ಲೇಟ್ ಆಗ್ಬಹುದು. ಹಾಗಾಗಿ ಪೇಷಂಟ್ಗಳಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಇಲ್ಲಿ ನಮ್ಮ ಈ ಪರಿಸರದಲ್ಲಿ ನಮ್ಮ STM ಹಾಸ್ಪಿಟಲ್ ಉಜಿರೆಯಲ್ಲಿ ಹೊಸದಾಗಿ ಈಗ MRI ಬಂದಿರೋದ್ರಿಂದ ಸುತ್ತಮುತ್ತಲಿನ ಪರಿಸರದ ಜನಗಳಿಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಈಗ ಮುಖ್ಯವಾಗಿ ಈ MRI ಮತ್ತೆ ಈ CT ಸ್ಕ್ಯಾನ್ಗೆ ಮೇನ್ ಆಗಿ ಏನ್ ಡಿಫ್ರೆನ್ಸ್ ಇದೆ ಅಂತ ಅಂದ್ರೆ, CT ಮುಖ್ಯವಾಗಿ ಅದರಲ್ಲಿ ರೇಡಿಯೇಷನ್ ಇದೆ, ಎಕ್ಸ್ರೇ ಟ್ಯೂಬ್ ಮತ್ತೆ ಡಿಟೆಕ್ಟರ್ ಇದೆ. MRI ಅಲ್ಲಿ ರೇಡಿಯೇಷನ್ ಇಲ್ಲ. ಅದೊಂದು MRI ಇಂದ ಮುಖ್ಯವಾಗಿ ನಮ್ಗೆ ಅದು ಅನುಕೂಲ. ಈಗ ಒಂದು ಪ್ರೆಗ್ನೆಂಟ್ ಲೇಡಿ ಇರಬಹುದು, ಮತ್ತೆ ಅವ್ರೇನಾದ್ರೂ ನಾನು ಪ್ರೆಗ್ನೆಂಟ್ ಅಂತ ಫೀಲ್ ಮಾಡ್ತಿರೋ ಒಂದು ಡೌಟ್ಫುಲ್ ಇರುವಂತ ಇರ್ಬೋದು, CT ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ CT ತುಂಬಾ ರೇಡಿಯೇಷನ್ ತುಂಬಾ ಹಾರ್ಫುಲ್, ಎಲ್ಲರಿಗೂ ಗೊತ್ತಿರೋಂತ ವಿಷಯ. ಅವು ತೀರಾ ಅವಶ್ಯಕತೆ ಬಿದ್ದಾಗ ಮಾಡ್ಬೇಕಾಗ್ಬಹುದು. ಆದ್ರೆ ಈ MRI ಇರೋದ್ರಿಂದ CT ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಮತ್ತೆ CT ಅಲ್ಲಿ ಫ್ರಾಕ್ಚರ್ ಗಳಿರ್ಬೋದು, ಮತ್ತೆ ಏನಾದ್ರೂ ಟ್ರಾಮಾ ರಿಲೇಟೆಡ್ ಬ್ಲೀಡಿಂಗ್ ಏನಾದ್ರೂ ಹೆಮರೇಜ್ ಏನಾದ್ರೂ ಇದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ MRI ಅಲ್ಲಿ ಏನು ಅದ್ರ ಇತ್ತೀಚಿನ ದಿನಗಳಲ್ಲಿ ಹೇಳಿದಾಗೆ ಸ್ಟ್ರೋಕ್ ತೀರಾ ಕಾಣಿಸ್ಕೊಳ್ತಿರೋದ್ರಿಂದ CT ಅಲ್ಲಿ ತ್ವರಿತವಾಗಿ ಸಿಗೋದಿಲ್ಲ. ಈಗ ಎಕ್ಯೂಟ್ ಸ್ಟ್ರೋಕ್ ಅಂತ ಹೇಳ್ತೇವೆ, ತಕ್ಷಣಕ್ಕೆ ನಮಗೆ ಸ್ಟ್ರೋಕ್ ಕಾಣಿಸ್ಕೊಡೋದಿಲ್ಲ, CT ಅಲ್ಲಿ ಗೊತ್ತಾಗೋದಿಲ್ಲ, ತಪಾಸಣೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ MRI ಅಲ್ಲಿ ಮಾಡಿದಾಗ MRI ಅಲ್ಲಿ ಅದರದಂತ ಪ್ರೋಟೋಕಾಲ್ ಇದೆ, ಸ್ಟ್ರೋಕ್ ಪ್ರೋಟೋಕಾಲ್ ಇರೋದ್ರಿಂದ ವಿತಿನ್ 15 to 20 ಮಿನಿಟ್ಸ್ ಅಲ್ಲಿ ಸ್ಟ್ರೋಕ್ ಆಗಿರೋದು ಪೇಷಂಟ್ ಕೂಡ ನಮಗೆ ಸ್ಟ್ರೋಕ್ ಆಗಿದೆ ಅಂತ, ಇನ್ಫಾಕ್ಟ್ ಆಗಿದೆ ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ತಕ್ಷಣ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೊಂದು ತುಂಬಾ ದೊಡ್ಡ ಅನುಕೂಲ. ಮತ್ತೆ CT ಅಲ್ಲಿ ಅದೇ ಫ್ರಾಕ್ಚರ್ ಎಲ್ಲ ನೋಡ್ಲಿಕ್ಕೆ ಆಗ್ತದೆ. MRI ಅಲ್ಲಿ ಟೆಂಡನ್ ಇರಬಹುದು, ಕಾರ್ಟಿಲಾಜ್ ಇರಬಹುದು, ಲಿಗಮೆಂಟ್ಸ್ ಇರಬಹುದು, ಬ್ರೈನ್ ಟ್ಯೂಮರ್ಸ್ ಇರಬಹುದು, ನರ್ವ್ ರಿಲೇಟೆಡ್ ಇರಬಹುದು, ಮತ್ತೆ ಕೆಲವು ವ್ಯಾಸ್ಕ್ಯುಲರ್ ಏನಾದ್ರು ಡಿಸೀಸ್ ಗಳಿದ್ರೆ, ಮತ್ತೆ ಅಬ್ಡೊಮಿನಲ್ ಒಂದು ಲಿವರ್ ಅಲ್ಲಿ ಇರ್ಬೋದು, ಪ್ಯಾನ್ಕ್ರಿಯಸ್ ಅಲ್ಲಿ ಇರ್ಬೋದು, ಕಾಯಿಲೆ ಇರೋದನ್ನ ತ್ವರಿತಗತಿಯಲ್ಲಿ ನಮ್ಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ. ಅದರದೇ ಆದಂತ ಪ್ರೋಟೋಕಾಲ್ಗಳಿದೆ, ಸ್ಕ್ಯಾನಿಂಗ್ ಸಿಸ್ಟಮ್ ಇದೆ. ಹಾಗಾಗಿ ನಮ್ಗೆ ಅದು ಕಂಡುಹಿಡಿಯಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. CT ಸ್ಕ್ಯಾನ್ ಅಲ್ಲಿ ಲಿಕ್ವಿಡ್ ಕೊಡ್ತಾರೆ, ಅದು ಊರಲ್ಲಿ ಕೊಡ್ತಾರೆ. ಹೌದು. ಸೊ ಇದಕ್ಕೇನಾದ್ರೂ MRI ಅಲ್ಲಿ ಕೂಡ ಡಾಕ್ಟರ್ ಅವರು ಸಜೆಸ್ಟ್ ಮಾಡಿದ್ರೆ ನಾವು ಓರಲ್ ಕೊಡ್ಲಿಕ್ಕೆ ಇರ್ತದೆ. ಒಂದು ಸಾಮಾನ್ಯವಾಗಿ ಹೊಟ್ಟೆಯ ಸ್ಕ್ಯಾನ್ ಮಾಡುವಾಗ, ಕರುಳಿನ ಸ್ಕ್ಯಾನ್ ಮಾಡುವಂತ ಸಂದರ್ಭದಲ್ಲಿ ಓರಲ್ ತಗೊಳ್ಳಿಕ್ಕೆ ಇರ್ತದೆ. ಓರಲ್ ಲಿಕ್ವಿಡ್ ತಗೊಂಡು ಮಾಡ್ಲಿಕ್ಕೆ ಅದು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಇಲ್ಲ ರೇಡಿಯಾಲಜಿಸ್ಟ್ ಸಜೆಸ್ಟ್ ಮಾಡ್ತಾರೆ. ಅಂತ ಸಂದರ್ಭಗಳಲ್ಲಿ ಲಿಕ್ವಿಡ್ ತಗೊಳ್ಳಿಕ್ಕೆ ಇರ್ತದೆ. ಹೆಚ್ಚಿನದಾಗಿ ತಲೆದಿರ್ಬೋದು, ಸ್ಪೈನದ್ ಇರ್ಬೋದು, ಜಾಯಿಂಟ್ಸ್ ಗಳಿರ್ಬೋದು, ಎಕ್ಸ್ಟ್ರಿಮಿಟೀಸ್ ಇರ್ಬೋದು, ಅದು ಸ್ಕ್ಯಾನ್ ಮಾಡುವಂತ ಸಂದರ್ಭದಲ್ಲಿ ಲಿಕ್ವಿಡ್ ತಗೊಳ್ಳಿಕ್ಕೆ ಇರೋದಿಲ್ಲ. ಏನಾದ್ರೂ ಹೊಟ್ಟೆಯ ಸಮಸ್ಯೆಗಳಿದ್ದಾಗ ಮಾತ್ರ ಅಗತ್ಯ ಬಿದ್ದಲ್ಲಿ ಲಿಕ್ವಿಡ್ ಓರಲ್ ಸಣ್ಣ ಪ್ರಮಾಣನ ಹೇಗೆ ಅಂತ. ಈಗ ಸಿಟಿಗೆ ಆದ್ರೆ ಅದು ಹೊಟ್ಟೆ ಫುಲ್ ಆಗೋ ತನಕ ಕುಡಿಸ್ತಾರೆ.
ಇದು ಕೂಡ ಸಾಮಾನ್ಯವಾಗಿ ಅಷ್ಟೇ ಇರುತ್ತೆ. ಅಷ್ಟೇ ಇರುತ್ತೆ. ಒಂದು ಸಾಮಾನ್ಯವಾಗಿ 1 ಲೀಟರ್ ನೀರು ತಗೊಳ್ಳುವಷ್ಟು ಅವಕಾಶ ಇರುತ್ತೆ. ಓಕೆ, ಈಗ ನೀವು ಸ್ಕ್ಯಾನಿಂಗ್ ಇಲ್ಲಿ ಮುಖ್ಯವಾಗಿ ಈಗ ಯಾವ ಕೇಸಿಗೆ ಎಷ್ಟೆಷ್ಟು ಟೈಮ್ ತಗೊಳುತ್ತೆ ಒಂದು ಸ್ಕ್ಯಾನಿಂಗ್ಗೆ? ಅದು ಅದೇ ಸಾಮಾನ್ಯವಾಗಿ ಕೇಸ್ಗಳ ಆಧಾರದ ಮೇಲೆ ಟೈಮಿಂಗ್ಸ್ ಡಿಫ್ರೆನ್ಸ್ ಇರ್ತದೆ. ಈಗ ಬ್ರೈನಿಗಾದ್ರೆ ಅದೇ ಕೆಲವಲ್ಲಿ ಸ್ಟ್ರೋಕ್ ಪ್ರೋಟೋಕಾಲ್ ಆದ್ರೆ ತಕ್ಷಣಕ್ಕೆ ಸಿಗುವಂಥದ್ದು ಒಂದು 10-15 ನಿಮಿಷದಲ್ಲಿ ಸ್ಕ್ಯಾನ್ ಆಗುವಂಥದ್ದು. ಜಾಯಿಂಟ್ಸ್, ಸ್ಮಾಲ್ ಜಾಯಿಂಟ್ಸ್ ಇರ್ಬೋದು, ರಿಸ್ಟ್ ಇರ್ಬೋದು, ಹ್ಯಾಂಡ್ ಇರ್ಬೋದು, ಎಲ್ಬೋ ಇರ್ಬೋದು, ಮತ್ತೆ ಕೆಲವು ಟ್ಯೂಮರ್ ಪ್ರೋಟೋಕಾಲ್ ಇರ್ಬೋದು, ಅದು ಸ್ವಲ್ಪ ಹೆಚ್ಚಿನ ಸಮಯಗಳನ್ನ ತಗೊಳ್ತದೆ. ಯಾಕೆಂದ್ರೆ ಶಾರ್ಟ್ ಪಾರ್ಟ್ಸ್ ಇರೋದ್ರಿಂದ ಹೈ ರೆಸಲ್ಯೂಷನ್ ಇಮೇಜಸ್ ನಮ್ಗೆ ಕೊಡ್ಬೇಕಾಗ್ತದೆ. ಟೆಂಡನ್ಸ್, ಲಿಗಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಬೇಕಾಗಿರೋದ್ರಿಂದ ಟೈಮಿಂಗ್ಸ್ ಕೂಡ ಹೆಚ್ಚು ತಗೊಳ್ತದೆ. ಸ್ಪೈನ್, ನೀ ಜಾಯಿಂಟ್ಸ್ ಇರ್ಬೋದು, ಶೋಲ್ಡರ್ ಇರ್ಬೋದು, ತುಂಬಾ ಕಡಿಮೆ ಸಮಯದಲ್ಲಿ 15-20 ನಿಮಿಷದ ಒಳಗಡೆ ನಮ್ಗೆ ಸ್ಕ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ರಿಪೋರ್ಟ್ ಎಷ್ಟೊತ್ತಿಗೆ ಸಿಗುತ್ತೆ? ರಿಪೋರ್ಟ್ ಕೂಡ ಎಮರ್ಜೆನ್ಸಿ ಇರುವಂತದ್ದು, ಸ್ಪೈನ್ ಫ್ರಾಕ್ಚರ್ ಇರುವಂತದ್ದು, ಸ್ಟ್ರೋಕ್ ಇರುವಂತ ಪೇಷಂಟ್ಗಳಾದ್ರೆ ಆದಷ್ಟು ಬೇಗ, ಎಷ್ಟು ಬೇಗ ಆಗ್ತದೆ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ನಮ್ಮದು. MRI ಸ್ಕ್ಯಾನ್ ಮಾಡುವಾಗನೂ ಅಷ್ಟೇ, ರಿಪೋರ್ಟ್ ಸಿಗುವಾಗನೂ ಅಷ್ಟೇ, ಫಸ್ಟ್ ಪ್ರಿಯಾರಿಟಿ ಎಮರ್ಜೆನ್ಸಿ ಪೇಷಂಟ್ಗೆ ಕೊಡ್ತೇವೆ. ಒಂದು ವೇಳೆ ಪೇಷಂಟ್ ಅವರು ಸ್ಲಾಟ್ ತಗೊಂಡಿದ್ರು ಕೂಡ, ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಕೂಡ, ಇನ್ ಕೇಸ್ ಎಮರ್ಜೆನ್ಸಿ ಕೇಸ್ ಏನಾದ್ರು ಸ್ಟ್ರೋಕ್ ಪೇಷಂಟ್ ಬಂತು ಅಥವಾ ಸರ್ವಿಕಲ್ ಫ್ರಾಕ್ಚರ್ ಇರ್ಬೋದು, ಸ್ಪೈನ್ ಫ್ರಾಕ್ಚರ್ ಇರ್ಬೋದು, ಏನಾದ್ರು ಬಂದ್ರೆ ಫಸ್ಟ್ ಪ್ರಿಯಾರಿಟಿ ಅವರಿಗೆ ಕೊಡ್ತೇವೆ. ಅವರನ್ನ ಮಾಡಿ ನೆಕ್ಸ್ಟ್ ಪೇಷಂಟ್ ಅನ್ನು ನಾವು ಅದಕ್ಕೆ ಬೇರೆ ಪೇಷಂಟ್ ಕನ್ವಿನ್ಸ್ ಮಾಡಿ ಆ ಟೈಮಿಂಗ್ಸ್ ಅನ್ನ ಅವರಿಗೆ ಹೊಂದಾಣಿಕೆ ಮಾಡಿ ಕೊಡ್ತೇವೆ. ಮತ್ತೆ ನಮ್ಮಲ್ಲಿ ರೇಡಿಯೋಗ್ರಫಿ ಇರೋದ್ರಿಂದ ಆನ್ಲೈನ್ ನಲ್ಲಿ ರಿಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕಳಿಸಿ ತಕ್ಷಣ ಅವರಿಗೆ ಡಾಕ್ಟರ್ ಇನ್ಫಾರ್ಮ್ ಮಾಡಿದ್ರೆ ರೇಡಿಯೋಲಜಿಸ್ಟ್ ಕೂಡ ಫಸ್ಟ್ ಪ್ರಿಫರೆನ್ಸ್ ಅದೇ ಕೇಸ್ಗಳಿಗೆ ಕೊಡ್ತಾರೆ. ನಮ್ಗೆ ಟ್ರೀಟ್ಮೆಂಟ್ ಮುಖ್ಯ ಆಗಿರೋದ್ರಿಂದ, ಪೇಷಂಟ್ ನ ಆರೋಗ್ಯ ಮುಖ್ಯ ಆಗಿರೋದ್ರಿಂದ ಅವ್ರು ನಮ್ಮ ಫಸ್ಟ್ ಪ್ರಿಫರೆನ್ಸ್ ನ ಎಮರ್ಜೆನ್ಸಿ ಪೇಷಂಟ್ಗೆ ಕೊಡ್ತೇವೆ. ನೆಕ್ಸ್ಟ್ ನಂತರ ತೀರಾ ಎಮರ್ಜೆನ್ಸಿ ಇಲ್ಲದೆ ಇರೋ ಪೇಷಂಟ್ಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಓಕೆ, ಫೈನ್. ಈಗ ಇನ್ನೊಂದು ಮುಖ್ಯವಾಗಿ ನಮ್ಮ ಈ SDM ನ MRI ಈ ಮಿಷಿನ್ಗೂ ಕಂಪೇರ್ ಮಾಡಿದಾಗ ಡಿಫ್ರೆನ್ಸ್ ಏನು ಅಂತ ಬೇರೆ ಕಡೆ ಕಂಪೇರ್ ಮಾಡಿದಾಗ? ಒಂದು, ಇದು ಸಿಮೆನ್ಸ್ ಕಂಪನಿಯ ಮ್ಯಾಗ್ನೆಟಮ್ ಫ್ಲೋ ಪ್ಲಸ್. ಇದು ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ AI ಟೆಕ್ನಾಲಜಿ ಇರುವಂತ ಮಿಷಿನ್. ಇದರಲ್ಲಿ ಬೇರೆ ಸ್ಟ್ಯಾಂಡರ್ಡ್ MRIಗೆ ಹೋಲಿಕೆ ಮಾಡಿದ್ರೆ ಇಮೇಜ್ ಕ್ಲಾರಿಟಿ ತುಂಬಾ ಇದೆ. ನಮ್ಗೆ ಎಷ್ಟು ಪೇಷಂಟ್ಗಳು ಕೂಡ, ನಮ್ಮ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಮೊದಲು ಮಂಗಳೂರಿಗೆಲ್ಲ ಕಳಿಸ್ತಾ ಇದ್ರು, ಅಲ್ಲಿಯ ಇಮೇಜಸ್ ಅನ್ನ ಕಂಪೇರ್ ಮಾಡಿದಾಗ ಇಲ್ಲಿ ಇಮೇಜ್ ಕಂಪೇರ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ತುಂಬಾ ಒಳ್ಳೆ ಕ್ವಾಲಿಟಿ ಆಫ್ ಇಮೇಜ್ ಇದೆ ಅಂತ ಹೇಳ್ತಾರೆ. ಮತ್ತೆ ಮಿಷಿನ್ ಬಗ್ಗೆ ಹೇಳ್ಬೇಕು ಅಂತ ಆದ್ರೆ AI ಟೆಕ್ನಾಲಜಿ ಇರೋದ್ರಿಂದ ಅದ್ರಲ್ಲಿ ಆಟೋ ಪೊಸಿಷನಿಂಗ್ ಆಗ್ತದೆ, ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆ ರೀತಿ ಇರ್ತದೆ. ಮತ್ತೆ ಝೀರೋ ಹೀಲಿಯಂ ಮಿಷಿನ್ ಬಗ್ಗೆ ಒಂದು ಹೇಳ್ಬೇಕಂದ್ರೆ ಝೀರೋ ಟೆಕ್ನಾಲಜಿ ಅಂತ ಹೇಳಿ, ಡ್ರೈ ಕೂಲ್ ಸಿಸ್ಟಮ್ ಅಂದ್ರೆ ಡ್ರೈ ಇಂದ ಕೂಲ್ ಸಿಸ್ಟಮ್ ಆಗೋದಂದ್ರೆ ಮಿನಿಮಮ್ ಅಮೌಂಟ್ ಆಫ್ ಹೀಲಿಯಂ. ಯಾಕೆಂತ ಹೇಳಿದ್ರೆ ಎಲ್ಲ ಅದರ್ಸ್ ಸ್ಟ್ಯಾಂಡರ್ಡ್ MRI ಅಲ್ಲಿ 1200-1500 ಲೀಟರ್ ಹೀಲಿಯಂ ಗ್ಯಾಸ್ ಅನ್ನ ಹಾಕಿರ್ತಾರೆ. ಕೋಸ್ಟಲ್ ಕರ್ನಾಟಕದಲ್ಲಿ 1.5 ಟೆಸ್ಲಾದಲ್ಲಿ ನಮ್ಮದೇ ಫಸ್ಟ್ ಮಿಷನ್, SDM ಗುಜರಿಲಿರೋದು ಫಸ್ಟ್ ಮಿಷನ್. ಸೊ ನಿಮ್ಗೆ ವೈಯಕ್ತಿಕವಾಗಿ ಈಗ ಒಂದು SDM ಆಸ್ಪತ್ರೆಯಲ್ಲಿ ಈಗ MRI ಆ ಕೇಂದ್ರದಲ್ಲಿ ವರ್ಕ್ ಮಾಡೋದು ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತದೆ. ನನಗೆ ಮೊದಲಿಗೆ SDM ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ತುಂಬಾ ಇಷ್ಟ. ನಾನು ಮಂಗಳೂರಿನಲ್ಲಿ ಒಂದು 16-17 ವರ್ಷಗಳಿಂದ ನಾನು MRI ಟೆಕ್ನಿಷಿಯನ್ ಕೆಲಸ ಮಾಡ್ತಿದ್ದೆ. ಇಲ್ಲಿ ಕೆಲಸ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಇಲ್ಲಿಂದ ಪರಿಸರ, ಇಲ್ಲಿನ ಏನು ಸಿಬ್ಬಂದಿಯವರು ಇದ್ದಾರೆ ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ತುಂಬಾ ಫ್ರೆಂಡ್ಲಿ ಆಗಿ, ತುಂಬಾ ಕೋಆಪರೇಟಿವ್ ಆಗಿ ಸಿಬ್ಬಂದಿ ಎಲ್ಲರೂ ಕೂಡ ಟೋಟಲ್ ಆಗಿ ನಮ್ಗೆ ತುಂಬಾ ಹ್ಯಾಪಿ ಇದೆ. ಪೇಷಂಟ್ಗಳು ಕೂಡ ತುಂಬಾ ಚೆನ್ನಾಗಿ ನಮ್ಮೊಟ್ಟಿಗೆ ಬಿಹೇವ್ ಮಾಡ್ತಾರೆ, ನಾವು ಕೂಡ ಅವರೊಟ್ಟಿಗೆ ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತೇವೆ. ಸೊ ನೀವು ಜನಗಳಿಗೆ ಏನ್ ಹೇಳ್ತೀರಾ ಅಂತ ಈ ಒಂದು MRI ಸೇವೆ ಬಗ್ಗೆ? ಮೊದಲೇ ಹೇಳಿದ ಹಾಗೆ ನಮ್ಮದೆಲ್ಲ ಗ್ರಾಮೀಣ ಪ್ರದೇಶ, ಕಷ್ಟಗಳೇನಾದ್ರೂ ನಮಗೆ ಕಾಯಿಲೆಗಳು ಬಂದಾಗ, ಏನಾದ್ರು ತೊಂದರೆ ಇದ್ದಾಗ, ಜಾಯಿಂಟ್ಗಳ ಸಮಸ್ಯೆ ಇರ್ಬೋದು, ಸ್ಪೈನ್ ಸಮಸ್ಯೆ ಇರ್ಬೋದು, ನಮ್ಮ ಕೆಲವು ಸಲ ಮರ ಹತ್ತವೆ, ನಮ್ಮ ಬೈ ಮಿಸ್ಟೇಕ್ ಇಂದ ಬೀಳ್ಬಹುದು, ಸೊಂಟದ ಫ್ರಾಕ್ಚರ್ ಆಗ್ಬೋದು, ಏನಾದ್ರೂ ಆಗ್ಬೋದು, ದೂರಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಇಲ್ಲಿನ ಸದುಪಯೋಗ ಪಡ್ಕೊಳ್ಬೇಕು ಅಂತ ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆರೋಗ್ಯ ಕ್ಷೇತ್ರದಲ್ಲಿ ಈ SDM ಆಸ್ಪತ್ರೆ ಇಟ್ಟಂತ ಈ ಹೊಸ ಹೆಜ್ಜೆ ಅನೇಕ ರೋಗಿಗಳ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದೆ. ಈ ರೀತಿಯಾಗಿ SDM ಆಸ್ಪತ್ರೆಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಈ ಕೊಡುಗೆ ನಿಜಕ್ಕೂ ಬಹಳ ಒಂದು ಶ್ಲಾಘನೀಯ ಅಂತ ಹೇಳ್ತಾ, ಪ್ರಸನ್ನ ಜೊತೆ ಶ್ರೇಯಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ, ಬೆಳ್ತಂಗಡಿ.